Friends limited. ಟೈಮ್ ಲೈಸೆನ್ಸ್ ಸರಿ ಆಯ್ತಾ ಈ ಸಲ ರಿನ್ಯೂವಲ್ಗೆ ನಾವು ಈ ಸಲ ಕೇಳ್ತೀವಿ. ರಜೆ ಅಂದ್ರೆ ಹೆಂಗೆ ಕೂಡ ಬರ್ತಿರ್ತೇವೆ ಪಾತೆ ಎಲ್ಲ ಚೇಂಜಸ್ ಹೆಂಗೆ ಮಾರ್ಚ್ ಪೇಮೆಂಟ್ ಮಾಡ್ತಾರೆ ಮಾರ್ಚ್ 8 ಬರ ಇನ್ಫಾರ್ಮ್ ಮಾಡ್ತಿತ್ತು ಬಿಲ್ಲಿಂಗ್ ಕೌಂಟರ್ ಆ್ಯಕ್ಚುಲಿ ಬಿಲ್ಲಿಂಗ್ ಕೌಂಟರ್ ಡಿಸ್ಪ್ಲೇ ಮಾಡಿ ಅಲ್ಲ ಟ್ರೇಡ್ ಲೈಟ್ ಆಮೇಲೆ ಮೋಕ್ಷ ಏನು ಮಾಡಿದ್ರು ಅಲ್ಲ ಇಲ್ಲಿ ಓಲ್ಡ್ ಕಾಪಿ ಇಲ್ವಾ? ಅಲ್ಲ ಹಾರ್ಡ್ ಕಾಪಿ ಇಲ್ವಾ? ಹಾರ್ಡ್ ಕಾಪಿ ಮತ್ತೆ ಇರಬೇಕಲ್ಲ ನೋಡಿ ಡಿಸ್ಪ್ಲೇ ಮಾಡ್ಬೋದು. ಈಗ 25 26 ಇನ್ನು 1 ಇಯರ್ ಬಾಕಿ ಇದೆ. ಅದು ನೀವು ಫಾಲೋ ಮಾಡಿ ಮಾಡಬೇಕಲ್ವ? ನೀವು ಬಿಸ್ನೆಸ್ ಮಾಡೋರು ನೀವು ಕೆಲವ್ರದ್ದು ಇವ್ರದ್ದು ಏನಾಗುತ್ತೆ ಹೆಡ್ ಆಫೀಸಿಂದ ಪೇ ಮಾಡ್ತಿರ್ತಾರೆ, ಇವರಿಗೆ ಕಾಪಿ ಕಳಿಸಿರೋದಿಲ್ಲ, ಅದೇ ಪ್ರಾಬ್ಲಮ್.
ಪೇಮೆಂಟ್ಗೆ ಬಂದರೆ ವಿಸಿಟ್ ಆದ ನಂತರ ಪೇಮೆಂಟಿಗೆ ಬರುತ್ತೆ ಹೇಳಿ. ನಮ್ಮ ಊರಲ್ಲಿ ಕಂಪಲ್ಸರಿ ಚೆಕ್ ಮಾಡಿ. ಟ್ರೇಡ್ ಲೈಸೆನ್ಸ್ ಎಲ್ಲ ಕೊಡಿ, ಟ್ರೇಡ್ ಲೈಸೆನ್ಸ್ ಕಾಪಿ. ಇಲ್ಲ, ರೋಡ್ ನಂಬರ್ ಉಂಟಲ್ಲ, ರೋಡ್ ನಂಬರ್ ಇದೆ. ರೋಡ್ ನಂಬರ್ ಇದೆಯಲ್ಲ ಅದಕ್ಕೆ ಇಲ್ವಾ? ಮತ್ತೆ ಲೈಸೆನ್ಸ್ ಎಲ್ಲ ಕೊಡ್ತದೆ ಅಲ್ಲ, ಇದು ರೋಡ್ ನಂಬರ್ ಇಲ್ಲ. ರೋಡ್ ನಂಬರ್ ಏ ಅక్కడ ಇದ್ದಲ್ಲ ಅక్కడ ಆಗ್ತಾನೆ ಬರ್ತ ಗೊತ್ತಾಗ್ಬೋದು ಆಫೀಸರ್ ವೈದ್ಯರು ತೋರಿಸ್ಬಲೆ ಕೊಡ್ತಪ್ಪಲೆ ಕೊಡು ಸೀಸ್ ಮಾಡ್ಬಲೆ ಡೇಟಸ್ ಕೊಟ್ಟಿದ್ರಾ ಕೊಟ್ಟಿದ್ರಾ ಇಲ್ವಾ? ಅದೇ ಮಾಡಿದಿಲ್ಲ ಫಾರಮ್ ಮಾಡಿದೆ, ಆ ಥರ ಮಾಡಿಲ್ಲ. ಫಾರಮ್ ಮಾಡಿ ಓಪನ್ ಲೈಸೆನ್ಸ್ ಉಂಡಾಗಿರಲಿ ಉಂಡಾಗಿರಲಿ ಲೈಸೆನ್ಸ್ ಕಟ್ಟದ ಅಲ್ಲ ಓಲ್ಡ್ ಕಾಪಿ ಅವ್ರಿಗೆ ಬಣ್ಣ ಗೊತ್ತಾಪಣದ ಐಕ್ ಬಲಿಕ್
ಲೆಟರ್ ಮಾಡಿ ಚೆಕ್ ಮಾಡಿ 2 ವರ್ಷ ಆಯಿತು ಲೈಸೆನ್ಸ್ ಮಾಡಿಲ್ಲವ भैया उधर आके बात करेंगे बोलो कॉर्पोरेशन आके पूरा टीम वो मैडम को आने के लिए बोलो कॉर्पोरेशन कौन है बोल दिया अरे सर बहुत सेफ्टी बात ಹೊರಗೆ ಬಂದಿಮ್ಮ ಯಾರಿದ್ದು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹಲವಾರು ಆರೋಪಗಳು ದೂರುಗಳು ಬಂದ ಕಾರಣದಿಂದಾಗಿ ಏನು ಮಂಗಳೂರಿನ ನಗರ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುವಂಥ ಎಲ್ಲ ಶಾಪ್ಗಳಿಗೆ ಯಾವುದು ಪರವಾನಗಿ ಇಲ್ಲ ಟ್ರೇಡರ್ಸ್ ಇಲ್ಲದ ಶಾಪ್ಗಳನ್ನು ನಾವು ಇವತ್ತೊಂದು ಕಾರ್ಯಾಚರಣೆ ಮುಖಾಂತರ ಅದನ್ನು ಕಂಡುಹಿಡಿದಿದ್ದೇವೆ. ಕೆಲವರ ಬಳಿ ಟ್ರೇಡರ್ಸ್ ಇದೆ, ಕೆಲವರ ಬಳಿ ಅದನ್ನು ರಿನ್ಯೂವಲ್ ಮಾಡಿರೋದಿಲ್ಲ, ಕೆಲವರ ಬಳಿ ಲೈಸೆನ್ಸ್ ಇರೋದಿಲ್ಲ. ಅಂಥವರನ್ನು ಗುರುತಿಸಿ ಈವಾಗಲೇ ನಮ್ಮ ಅವರಿಗೆ ನೋಟಿಸನ್ನು ಜಾರಿ ಮಾಡಲಿಕ್ಕೆ ನಾವು ಸೂಚಿಸಿದ್ದೇವೆ. ಈಗ ಮುಂದಿನ ದಿನಗಳಲ್ಲಿ ನಾವೊಂದು ಈ ದೊಡ್ಡ ಕಾರ್ಯಾಚರಣೆಗೆ ಒಂದು ರೀತಿಯ ನಾವು ವಿಶೇಷ ಒಂದು ಅಧಿಕಾರಿಗಳ ತಂಡದೊಂದಿಗೆ ಎಲ್ಲ ಶಾಪ್ಗಳಿಗೆ ತೆರಳಿ ಅಲ್ಲಿಯೇ ಒಂದು ಅದೇ ಸ್ಥಳದಲ್ಲಿ ಅವರ ದಾಖಲೆಯನ್ನೆಲ್ಲ ಪರಿಶೀಲಿಸಿ ಅಲ್ಲೇ ಒಂದು ಟ್ರೇಡ್ ಲೈಸೆನ್ಸ್ ಕೊಡುವಂಥ ಒಂದು ಬಹುದೊಡ್ಡ ಒಂದು ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಲಿದ್ದೇವೆ. ಖಂಡಿತವಾಗಿ ಇದೊಂದು ಉಪಕೋರಿ ಒಂದು ಮಂಗಳೂರಿಗೆ ಒಂದು ನಗರಕ್ಕೆ ಒಂದು ಆದಾಯ ತರುವಂಥ ನಿಟ್ಟಿನಲ್ಲಿ ಇದು ಖಂಡಿತವಾಗಿ ಕೂಡ ಸಹಕಾರಿ ಆಗಲಿಕ್ಕಿದೆ. ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಂದು ಕಾರ್ಯಾಚರಣೆ ಖಂಡಿತವಾಗಿ ನಾಳೆಯಿಂದಲೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ ಖಂಡಿತವಾಗಿದೆ. ಟ್ರೇಡ್ ಲೈನ್ಸ್ ಇಲ್ಲದವರಿಗೆ 7 ದಿನಗಳ ಒಂದು ನೋಟಿಸ್ ನಾವು ಕೊಡ್ತೀವಿ. 7 ದಿನದ ನಂತರ ಅವರು ಕೂಡ ಟ್ರೇಡ್ ಲೈನ್ಸ್ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಖಂಡಿತ ಅಂಗಡಿಯನ್ನು ಸೀಸ್ ಮಾಡುವ ಮುಖಾಂತರ ನಾವು ಕ್ರಮ ಕೈಗೊಳ್ಳಲಿದ್ದೇವೆ. ಖಂಡಿತವಾಗಿ ಇಲ್ಲಿ ಸಮಸ್ಯೆ ಆಗಿದೆ ಅದೇ, ಇಲ್ಲಿ ಎಲ್ಲ ಅಂಗಡಿಗಳಲ್ಲಿ ಲೈಸೆನ್ಸ್ ಇಲ್ಲದು ಕಂಡು ಬಂದಿದೆ. ಯಾವುದು ಅಂಗಡಿ ಲೈಸೆನ್ಸ್ ಇಲ್ಲದ ಕಂಡು ಬಂದ ಎಲ್ಲ ಗುರುತಿಸಿದೆ ನಮ್ಮ ಅಧಿಕಾರಿಯವರು. ಮುಂದೆ ನಾಳೆಯಿಂದಲೇ ನೋಟಿಸ್ ಕೊಡುವಂಥ ಕೆಲಸ ಕೂಡ ಪ್ರಾರಂಭವಾಗಲಿದೆ. 1 ವಾರದ ನಂತರ ಸೀಸ್ ಮಾಡೋ ಕಾರ್ಯಾಚರಣೆ ಕೂಡ ಖಂಡಿತವಾಗಿ ಆಗಲಿದೆ.